ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಊಟ ಬಲ್ಲವನಿಗೆ ರೋಗವಿಲ್ಲ, ಅಡುಗೆ ಬಲ್ಲವನಿಗೆ ಹಸಿವೆ ಇಲ್ಲ ಅಂತ ಬೇರೆ ಹೇಳ್ತಾರೆ. ಹಾಗೆಯೇ ನಮ್ಮ ಅಡುಗೆ ಮನೆಯಲ್ಲೂ ಕೂಡ ವಿವಿಧ ರೀತಿಯಾದಂಥ ಖಾದ್ಯಗಳನ್ನು ನಾವು ನಿಮಗೆ ಹೇಳ್ಕೊಡ್ತಾ ಇರುವಾಗ ಖಂಡಿತವಾಗ್ಲೂ ಎಲ್ಲರೂ ಕೂಡ ಅಡುಗೆಯಲ್ಲಿ ಪರಿಣತಿಯನ್ನು ಹೊಂದಿರ್ತಾರೆ ಅಂತ ನಮ್ಮ ಅನಿಸಿಕೆ. ಹಾಗೆಯೇ ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಉಷಾ ನಾಗೇಶ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನೀವು ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ, ಏನು ಮಾಡ್ಕೊಂಡಿದ್ದೀರಿ ತಾವು? ನಾನು BCom ಓದಿದ್ದೀನಿ. ನಾನು ಹೌಸ್ ವೈಫು, ಯೂಟ್ಯೂಬರ್ ಆಗಿದ್ದೇನೆ. ಯೂಟ್ಯೂಬ್ ಯಾವ ರೀತಿಯಾದಂಥದ್ದು? ನಂದು ಚಾನೆಲ್ ಹೆಸರು ಉಷಾಂತರಂಗ ಅಂತ. ನಮ್ಮದು ಯೂನಿವರ್ಸಲ್ ಕಾಂಟೆಂಟು, ಎಲ್ಲ ಥರ ಕಾಮಿಡಿ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಅಥವಾ ಅವೇರ್ನೆಸ್ ವೀಡಿಯೋಸು, ಎಲ್ಲ ಥರ ವೀಡಿಯೋಸು ಕೂಡ ನಮ್ಮ ಚಾನಲಲ್ಲಿ ನೋಡ್ಬೋದು ಮೇಡಮ್. ಓಕೆ. ಸೊ ಎಲ್ಲದರಲ್ಲೂ ಕೂಡ ಹೌದು ಒಂದು ಆಶಾ ನಿಮ್ಮ ಅಭಿರುಚಿಯನ್ನು ತೋರಿಸ್ತೀರಿ. ಖಂಡಿತವಾಗ್ಲೂ ಅವೇರ್ನೆಸ್ ಆಗಿರ್ಬೋದು, ಎಲ್ಲ ಒಂದೇ ಥರ ಸೀಮಿತ ಅಲ್ಲ. ನಮ್ಮ ಚಾನಲ್ ನೀವು ಬಂದಿದ್ದೀರಾ ಅಂದರೆ ಎಲ್ಲ ಥರ ವೀಡಿಯೋಸ್ ಕೂಡ ನೋಡ್ಬೋದು ನೀವು. ಓಕೆ. ಸೊ ಅಡುಗೆ ಅಂದರೆ ಯಾವ ರೀತಿಯಾದಂಥ ಅಡುಗೆಯನ್ನು ಮಾಡ್ತೀರಿ ಅದರಲ್ಲಿ? ಸ್ನ್ಯಾಕ್ಸ್ ಆಗಿರ್ಬೋದು, ಕಿಡ್ಸ್ ಫ್ರೆಂಡ್ಲಿ ರೆಸಿಪಿ ಆಗಿರ್ಬೋದು, ಅಥವಾ ಮುಂಚೆ ಕಾಲದಿಂದನೂ ಮಾಡ್ಕೊಂಬಂದಿರೋ ರೆಸಿಪೀಸ್ ಎಲ್ಲ ನೋಡ್ಬೋದು ಮೇಡಮ್. ಸರಿ, ಈಗ ನಮ್ಗೆ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ನಾನಿವತ್ತು ನಿಮಗೆ ವೆಜಿಟೇಬಲ್ ಪಲಾವ್ ಮತ್ತು ರಾಯ್ತ ಹೇಳ್ಕೊಡ್ತೀನಿ ನಾನು. ಓಕೆ, ವೆಜಿಟೇಬಲ್ ಪಲಾವ್ ಆ್ಯಂಡ್ ರಾಯ್ತ. ಎಸ್. ಓಕೆ, ಸರಿ ಬನ್ನಿ ಕಿಚನ್ಗೆ ಹೋಗೋಣ. ಬನ್ನಿ. ಎಸ್ ಮೇಡಮ್, ಫಸ್ಟ್ ಈಗ ಹೇಗೆ ಸ್ಟಾರ್ಟ್ ಮಾಡೋದು? ಪುಲಾವ ಏನು? ಫಸ್ಟಿಗೆ ಪಲಾವ್ ಮಾಡೋಣ. ಓಕೆ. ಸೊ ಹೇಗೆ ಶುರು ಮಾಡೋದು? ಫಸ್ಟು ಮಿಕ್ಸಿ ಮಾಡ್ಕೊಂಡ್ಬಿಡೋಣ, ಮಸಾಲೆ ಮಾಡ್ಕೊಳ್ಳೋಣ, ನೆಕ್ಸ್ಟು ಪ್ರೊಸೆಸ್ ಮಾಡೋಣ. ಓಕೆ. ಸೊ ಕೆಲವರು ರುಬ್ಬಿ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಹಾಗೇನೆ ಪೌಡರ್ಸ್ ಹಾಕಿ ಮಾಡ್ತಾರಲ್ಲ? ಹೌದು ಮೇಡಮ್, ಇದರಲ್ಲಿ ತುಂಬ ಥರ ವೆರೈಟೀಸ್ ಇದೆ, ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ತೆಂಗಿನಕಾಯಿ ಹಾಕೋಣ, ಆಮೇಲೆ ಚಿಲ್ಲೀಸು, ಜಿಂಜರ್ ಮತ್ತು ಗಾರ್ಲಿಕ್ಕು. ಇದು ರುಚಿಗೆ ತಕ್ಕಷ್ಟು ಖಾರ ಬೇಕಂದರೆ ಸ್ಪೈಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಹಾಗೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪುದೀನ ಎಷ್ಟು ಹಾಕ್ತೀವೋ ಕೊತ್ತಂಬರಿ ಕೂಡ ಅಷ್ಟೇ ಹಾಕಬೇಕು. ಹಾಗೆ ಮಸಾಲೆ, ಇದು ಪಲಾವ್ ಎಲೆ ಮತ್ತೆ ಲವಂಗ. ಹೌದು ಮೇಡಮ್, ಇದನ್ನು ರುಬ್ಕೊಳಕ್ಕೆ ಹಾಕೋಣ. ಚಕ್ಕೆ, ಮೊಗ್ಗು, ಏಲಕ್ಕಿ, ಲವಂಗ ಎಲ್ಲ ಇದನ್ನ ಮಿಕ್ಸಿ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಪೇಸ್ಟ್ ಆಗಬೇಕು. ಸ್ವಲ್ಪ ಸಾಕಲ್ಲ? ಹೌದು, ಸಾಕು. ನುಣ್ಣಗೆ ರುಬ್ಕೊಳ್ಳೋದಲ್ಲ? ಹೌದು. ಸೊ ಯೂಶ್ವಲಿ ಪುಲಾವ್ ಎಲ್ಲ ಖಾಲಿ ಒಗ್ಗರಣೆಗೆ ಹಾಕೊಳ್ತಾರೆ, ಇದು ನೀವೀಗ ರುಬ್ಕೊಳ್ಳುವಾಗ ಇದೇ ಬೇರೆ ಟೇಸ್ಟ್ ಮೇಡಮ್. ತುಂಬಾ ರೀತಿ ಮಾಡ್ತಾರೆ, ಒಂದೊಂದು ಚೇಂಜ್ ಮಾಡಿದಾಗ್ಲೂ ಒಂದೊಂದು ರೀತಿ ಟೇಸ್ಟ್ ಚೇಂಜ್ ಆಗುತ್ತೆ. ನೋಡೋಣ ಇದು ಹೇಗೆ ಬರುತ್ತೆ. ಆ್ಯಕ್ಚುಲಿ ಇದುವರೆಗೂ ಈ ಥರ ರುಬ್ಬಿ ಮಾಡಿಲ್ಲ, ಅದನ್ನು ಹಾಗೆ ಹುರ್ಕೊಂಡು ಮಾಡ್ತಾ ಇದ್ದೆ. ಖಂಡಿತ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ.
ಸಾಕಾ? ಸಾಕು. ನೆಕ್ಸ್ಟ್ ಇನ್ನು ಒಳ್ಳೆ ಘಮ ಬರ್ತಾ ಇದೆ. ಹೌದು, ಕುಕ್ಕರ್ ಇಟ್ಕೊಳ್ಳೋಣ. ಮಸಾಲೆ ಪರಿಮಳ ಬರುವಾಗಲೇ ಗೊತ್ತಾಗುತ್ತೆ ಇದು ಚೆನ್ನಾಗಿರುತ್ತೆ. ಇದೇನು ಗೊತ್ತಾ ಮೇಡಮ್, ಇದು ಮಸಾಲೆ, ಇದು ಮೇಯ್ನು. ಇದೇನಂದ್ರೆ ಈ ತರಕಾರಿ ಏನು ಇಲ್ಲ ಅಂದ್ರೂ ಜಸ್ಟ್ ಈರುಳ್ಳಿ ಟೊಮೆಟೊ ಹಾಕಿ ಮಸಾಲೆ ಹಾಕಿದ್ರು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ. ತರಕಾರಿನೇ ಹಾಕ್ಬೇಕು. ತರಕಾರಿ ಹಾಕಿದ್ರೆ ಇನ್ನೂ ಒಳ್ಳೇದು, ಯಾಕಂದರೆ ಮಕ್ಕಳು ಇಷ್ಟಪಡೋದಿಲ್ಲ ಇಮ್ಯುನಿಟಿಗೋಸ್ಕರ. ಮತ್ತು ತರಕಾರಿ ತಿಂದಂಗೆ ಆಗುತ್ತೆ, ಸಪ್ರೇಟ್ ಕೊಟ್ಟರೆ ತಿನ್ನಲ್ಲ ಕೆಲವೊಂದು ಮಕ್ಕಳು. ಹಾಗಾಗಿ ಈ ಥರ ಮಾಡಿಕೊಟ್ರೆ ಒಳ್ಳೆ. ಏನಿಲ್ಲ ಅಂದ್ರೂ ಕೂಡ ಜಸ್ಟ್ ಟೊಮೆಟೊ ಈರುಳ್ಳಿ ಹಾಕಿ ಮಸಾಲೆ ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಆಯಿಲ್ ಹಾಕ್ಲಾ? ಹಾಂ ಇಲ್ಲ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ನೀವು ಕೇಳಿದರೆ ಇದರಲ್ಲಿ ಇದು ವಿಟಮಿನ್ AD E ಎನ್ರಿಚ್ಡ್ ಆಯಿಲ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಹಾಗೆ ಯಾವುದೇ ಏಜ್ನವರು ಕೂಡ ಇದನ್ನು ಬಳಸಿದ್ರೆ ಸೊ ಕೊಲೆಸ್ಟ್ರಾಲ್ ಫ್ರೀ ಅಲ್ವಾ, ಆರಾಮ್ಸೆ ಬಳಸ್ಕೊಳ್ಬೋದು. ಹೌದು, ಟೆನ್ಷನ್ ಫ್ರೀ ಆಗಿ. ಓಕೆ. ಸೊ ನಿಮ್ಮದು ಫೇವ್ರೆಟ್ ಯಾವುದು? ಆ್ಯಕ್ಚುಲಿ ನಿಮ್ಮ ಬೇಸಿಕ್ಲಿ ನೀವು ಎಲ್ಲಿಂದ? ನಾವು ಬೇಸಿಕಲಿ ಭದ್ರಾವತಿ ಅವ್ರು ಮೇಡಮ್. ಭದ್ರಾವತಿ ಅಂತ ಹೇಳಿದ್ರೆ ನಿಮ್ಮ ಮಾತಿನ ಶೈಲಿಯಲ್ಲಿ ನನಗೆ ಅನಿಸ್ತು, ಭಾಷೆ ನೋಡಿದ್ರೇನೆ ಗೊತ್ತಾಗೆ. ನಮ್ದು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಭದ್ರಾವತಿಲಿ. ಇವಾಗ ಮದ್ವೆ ಆದ್ಮೇಲೆ ನನ್ನ ಹಸ್ಬೆಂಡ್ ಊರು ಬಳ್ಳಾರಿ. ಈಗ ನಾವ್ ಇಲ್ಲಿದೀವಿ ಇವಾಗ. ಭದ್ರಾವತಿ ಬಳ್ಳಾರಿ ಆದ್ಮೇಲೆ ಇಲ್ಲಿ ಮಂಗಳೂರು. ಇಲ್ಲಿ ನಮ್ದು ಬಿಸ್ನೆಸ್ ಇದೆ, ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಸರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸರಿ, ಆಲ್ರೆಡಿ ಕಾದಿದೆ ಎಣ್ಣೆ. ಹಾಕೋಣ. ಆಮೇಲೆ ಸಾಸಿವೆ, ಕರಿಬೇವು. ಕರಿಬೇವು ಹಾಕಿದ್ಮೇಲೆ ಎಲ್ಲ ಒಂದೊಂದೇ ತರಕಾರಿ ಹಾಕ್ಕೊಳ್ಳೋಣ. ಫಸ್ಟಿಗೆ ಪೊಟ್ಯಾಟೊ ಹಾಕ್ತಾ ಇದ್ದೀನಿ, ಕ್ಯಾರೆಟ್. ಸೊ ಬರೀ ತರಕಾರಿಗಳನ್ನೇ ಫಸ್ಟ್ ಹುರ್ಕೊಳ್ಳೋದಾ? ಹೌದು ಮ್ಯಾಮ್. ಬೀನ್ಸು ಸ್ವಲ್ಪ ತರಕಾರಿ ಫ್ರೈ ಆದಮೇಲೆ ಮಸಾಲೆ ಹಾಕಿದ್ಮೇಲೆ ಅದು ಸ್ವಲ್ಪ ಫಸ್ಟ್ ತರಕಾರಿ ಹಾಕೊಂಡ್ಬಿಡೋಣ. ಕ್ಯಾಬೇಜ್. ಕ್ಯಾಬೇಜು, ಹಾಗೆ ಕ್ಯಾಪ್ಸಿಕಮ್. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಇದು ಒಂದು 2-3 ನಿಮಿಷ ಫ್ರೈ ಆಗಬೇಕು. ಇದು ಫ್ರೈ ಈ ಥರ ಮಾಡಿ ನೋಡಿದ್ರೇ ಬೇರೆ ಟೇಸ್ಟ್ ಬರುತ್ತೆ. ಒಬ್ರೊಬ್ರು ತಕ್ಷಣ ಹಾಕ್ಬಿಡ್ತಾರೆ, ಅದೇ ಟೇಸ್ಟ್ ಚೇಂಜು. ಈ ಥರ ಮಾಡಿದ್ರೆ ಇನ್ನೂ ತರಕಾರಿದು ಎಲ್ಲ ಚೆನ್ನಾಗಿ ನಮಗೆ ಘಮ ಬಿಟ್ಕೊಡುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ನಿಮ್ಮ ಈ ಉಷಾಂತರಂಗ ಚಾನಲಲ್ಲಿ ಹೆಚ್ಚಾಗಿ ಮಾಡುವಂಥದ್ದು ಯಾವುದು? ನೀವು ಈಗ ಅಡುಗೆ ಬೇರೆ ಬೇರೆ ಮಾಡ್ತೀನಿ ಅಂತ ಹೇಳಿದ್ರಿ, ಬೇರೆ ಬೇರೆ ಸಬ್ಜೆಕ್ಟ್ ಇಂದ ಮಾಡ್ತೀವಿ ಅಂತ ಹೇಳಿ. ಪೇರೆಂಟಿಂಗ್ ಬಗ್ಗೆ ಮಾಡಿದ್ದೀನಿ, ಕುಕಿಂಗ್ ಮಾಡಿದ್ದೀನಿ, ಹಾಗೆ ಕಾಮಿಡಿ ವಿಡಿಯೋಸ್ ಬರುತ್ತೆ, ಅವೇರ್ನೆಸ್ ವಿಡಿಯೋಸ್ ಇದೆ. ಕಾಮಿಡಿ ವಿಡಿಯೋಸ್ ಹೇಗೆ ಮಾಡ್ತೀರಿ? ಕಾಮಿಡಿ ವಿಡಿಯೋಸ್ ನಾನು, ನನ್ನ ಹಸ್ಬೆಂಡು, ನನ್ನ ಮಗ 3 ಜನ ಸೇರಿ ಮಾಡ್ತೀವಿ. ಓಕೆ. ಇದಕ್ಕೆ ಇನ್ಸ್ಪಿರೇಷನ್ ನನ್ನ ಹಸ್ಬೆಂಡುಗೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ಅವರೇ ನನಗೆ ಇನ್ಸ್ಪಿರೇಷನ್. ಇದು ಒಂದು ಚಾನೆಲ್ ಈಗ ಮಾಡಿದ್ದೀನಿ, ಇಷ್ಟು ಇದ್ದಾರೆ ಸಬ್ಸ್ಕ್ರೈಬರ್ಸ್ ಆಗಲಿ ನನಗೆ ಇದ್ದಾರೆ ಅಂತಂದರೆ ಹಸ್ಬೆಂಡೇ ಕಾರಣ. ತುಂಬ ಸಪೋರ್ಟಿವ್ ಇದ್ದಾರೆ. ಅವರಿಲ್ಲ ಅಂದರೆ ಇಷ್ಟೊಂದು ಅವರೊಬ್ಬರೇ ಅಂತಲ್ಲ, ಈಗ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ ಆಗಿರ್ಬೋದು, ತುಂಬ ಸಪೋರ್ಟಿವ್ ಇದ್ದಾರೆ. ಮನೆ ಸಪೋರ್ಟಿವ್ ಇದ್ರೇನೆ ಅಲ್ಲ ಎಲ್ಲ ಮಾಡ್ಲಿಕ್ಕಾಗೋದು. ಒಬ್ಬರೇ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಮಸಾಲೆ ಹಾಕೊಳ್ಳೋಣ ಈಗ. ರುಬ್ಬಿರೋ ಅಂತ ಮಸಾಲೆ ಹಾಕೋತಾ ಇದ್ದೀನಿ. ಸೊ ಯಾರೇ ಒಂದು ಹೆಣ್ಣು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಪುರುಷರು ಯಾರಾದರೂ ಬೇಕು, ಅಥವಾ ಅಂದರೆ ಹಸ್ಬೆಂಡ್ ಯಾರು ಕೂಡ ಖಂಡಿತವಾಗ್ಲೂ ಮೇಡಮ್. ಹೌದು, ಅದೇ ರೀತಿ ಒಂದು ಪುರುಷ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಬೆನ್ನೆಲುಬಾಗಿ ಹೆಂಡತಿ, ಮನೆ, ಮಕ್ಕಳು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ರೆ ಮಾತ್ರ ಸಾಧ್ಯ. ಖಂಡಿತವಾಗಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗ್ಲಿ, ಜಸ್ಟ್ ಆಮೇಲೆ ಉಪ್ಪು ಹಾಕಿ ಅಕ್ಕಿ ಇಟ್ಬಿಟ್ರೆ ಮುಗೀತು. ಬೇಗ ಕೂಡ ಆಗತ್ತೆ. ಮಾರ್ನಿಂಗ್ ಇದು ಬೆಸ್ಟ್, ಯಾಕಂದ್ರೆ ಸ್ಕೂಲ್ಗೆಲ್ಲ ಹೋಗ್ತಾರಲ್ಲ ಮಕ್ಕಳು. ಇದು ಕುಕ್ಕರ್ ಇಟ್ಬಿಟ್ರೆ ಮುಗ್ದೋಯ್ತು ಅಂತ. 15 ಮಿನಿಟ್ಸ್. ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಮೇಡಮ್. ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ. ನಾನು ನನ್ನ ಹಸ್ಬೆಂಡ್ ಮಾತಾಡ್ತಿರ್ತೀವಲ್ಲ, ಅವನು ಬರ್ತಾನೆ, ಅವನು ಇನ್ವಾಲ್ವ್ ಆಗ್ತಾನೆ, ಅವನು ಕೆಲವೊಂದು ಕಂಟೆಂಟ್ ಹೇಳ್ತಾನೆ. ಅಮ್ಮ ಹಿಂಗೆ ಮಾಡ, ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಲ್ಲ, ಹಂಗಾಗಿ ಅವ್ನು ಕೂಡ ಸಪೋರ್ಟಿವ್ ಇದ್ದಾನೆ. ಅವಾಗಲೇ ಅವನ ಜೊತೆ ಮಾಡೋ ವಿಡಿಯೋಸ್ ಎಲ್ಲ ಅವಾಗ ಮಾಡ್ತೀನಿ. ಓಕೆ ಓಕೆ. ವೀಕೆಂಡ್ಸಲ್ಲಿ ಮಗನ ಜೊತೆ. ಹೌದು.
ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಸೊಪ್ಪು ಕೂಡ ಹಾಕ್ಬೋದು ಮೇಡಮ್, ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನ ಪಲಾವ್ ಕೂಡ ಮಾಡ್ಬೋದು. ಅದಕ್ಕೆ ಏನಂದರೆ ತರಕಾರಿ ಹಾಕಂಗಿಲ್ಲ, ಜಸ್ಟ್ ಪುದೀನ ಕೊತ್ತಂಬರಿ ಬದಲು ಪಾಲಕ್ ಸೊಪ್ಪನ್ನ ಅದೇನು ಮಸಾಲ ಹಾಕ್ತೀವಿ ಅದನ್ನೇ ಕೊತ್ತಂಬರಿ ಪಾಲಕ್ ಬದಲು ಪಾಲಕ್ ಸೊಪ್ಪನ್ನ ಹಾಕಿದ್ರೆ, ಕೊತ್ತಂಬರಿ ಪುದೀನ ಬದಲು ಪಾಲಕ್ ಹಾಕಿದ್ರೆ ಆಯ್ತು, ಫಿನಿಶ್. ಇಲ್ಲ ಬರೀ ಪುದೀನ ಹಾಕಿ ಕೂಡ ಮಾಡ್ಬೋದು. ಇದು ಒಂದು ಮಸಾಲೆಯಿಂದ ತುಂಬ ಥರ ಮಾಡ್ಬೋದು. ಬಾಕಿ ಇಂಗ್ರೀಡಿಯೆಂಟ್ ಸೇಮ್ ಇರುತ್ತೆ, ಬಟ್ ಪಾಲಕನ್ನ ನೀವು ರುಬ್ಕೊಂಡು ಹಾಕೊಳ್ಳೋದಾ ಅಥವಾ ಹೆಚ್ಚಿ ಹಾಕ್ಕೊಳ್ತೀರಾ? ಅದು ನಮ್ಮ ಇಷ್ಟ ಮೇಡಮ್. ಪಾಲಕ್ ಬೇಕಾದ್ರೆ ಮಿಕ್ಸಿ ಮಾಡಿದ್ರು ಕೂಡ ಆವಾಗ ತರಕಾರಿ ಏನಾರ ಹಾಕ್ಕೋಬೋದು. ಮೀನ್ ಬರೀ ಆಲೂಗಡ್ಡೆ ಪೀಸ್ ಆ ಥರ ಹಾಕೊಂಡು ಮಾಡ್ಬೋದು. ಈಗ ಅಕ್ಕಿ ಹಾಕ್ಕೊಳ್ಳೋಣ. ನೀರು ಅದನ್ನು ಹುರ್ಕೊಳ್ಳೋಂಗಿಲ್ವಾ? ಇಲ್ಲ, ಅಕ್ಕಿ ಎಷ್ಟು ಹಾಕಿರ್ತೀವೋ ಅದಕ್ಕೆ 3 ನೀರು ಹಾಕಬೇಕು. 3 ಪಟ್ಟು? ಹೌದು. ಯೂಶ್ವಲಿ ನಾವೆಲ್ಲ ಬರೀ 2 ಪಟ್ಟು ಮಾತ್ರ ಹಾಕ್ತೀವಿ. ಇಲ್ಲ, 3 ಪಟ್ಟು. 3 ಇನ್ನೊಂದು ಇದು. ಈಗ ಸಾಲ್ಟ್ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕ್ಲೋಸ್ ಮಾಡಿ. ಕುದಿ ಬರಬೇಕು ಅಂತದ್ದೇನಿಲ್ಲ, ಆ ಥರದ್ದು ಕ್ಲೋಸ್ ಮಾಡಿ. ಒಂದು 4 ವಿಷಲ್ ಮಾಡಿಸಿದ್ರೆ ರೆಡಿ. ಸೊ ನೀವು ಹೇಳಿದ್ರಿ ಇಲ್ಲಿ ಬಿಸ್ನೆಸ್ ಮಾಡ್ತೀವಿ, ಯಾವ ರೀತಿಯಾದಂಥ ಬಿಸ್ನೆಸ್? ವೆಜಿಟೇಬಲ್ ಬಿಸ್ನೆಸ್ ಇದೆ. ಓ, ವೆರಿ ನೈಸ್. ಯಾವಾಗಲೂ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ? ಹೌದು, ನೈಸ್. ಹಾಗೆ ನನ್ನ ಹಸ್ಬೆಂಡು ಅವ್ರ ಸೋಷಿಯಲ್ ವರ್ಕರು, ಪ್ಲಸ್ ಅವ್ರದ್ದೇ ಒಂದು ಕಂಪ್ನಿ ಇದೆ, ಸಾರಾಂಶ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ. ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಬಗ್ಗೆ ಇನ್ನು ಇದಾಗ್ತಾ ಇದೆ, ಪ್ರೋಸೆಸ್ ಆಗ್ತಾ ಇದೆ. ಪ್ರಾಜೆಕ್ಟ್ ವರ್ಕ್ ಕೂಡ ಅದ್ರ ಜೊತೆ ಮಾಡ್ತಾರೆ. ಅಂದರೆ ಟೈಮ್ ಸಿಕ್ಕಿದಾಗೆಲ್ಲ ಅವ್ರ ಕಂಪ್ನಿ ಇದು ಡಿಜಿಟಲ್ ಇದ್ರದ್ದು ಕಂಪ್ನಿ ಪ್ರಾಜೆಕ್ಟ್ ಬಂದು ಡಿಜಿಟಲ್ ಇಂಡಿಯಾ ಅಂತ, ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಪ್ರೋಸೆಸ್ಸಲ್ಲಿದೆ. ಓಕೆ ಓಕೆ. ಸಾರಾಂಶ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ. ಸಾಕು ಅನ್ಸುತ್ತಲ್ಲ? ಹಾಂ ಸರ್. ಸ್ಟೀಮ್ ಬರುವಾಗಲೇ ಒಳ್ಳೆ ಘಮ ಬರ್ತಾ ಇದೆ. ಅದು ತಿನ್ಮೇಲೂ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನದ ಊಟಕ್ಕೆ ಇಂಥದ್ದೆಲ್ಲ ಪುಲಾವ್ ಇದೆಲ್ಲ ಅಂದರೆ ಅರ್ಜೆಂಟಿಗೆ ನಾವೇನಾದರೂ ಹೋಗಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್, ಈಸಿ ವೇ. ಹೌದು. ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಚೆನ್ನಾಗಿ, ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸಿಗೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಸೀಕ್ರೆಟ್ ಏನು ಹೇಳ, ವೆಜಿಟೇಬಲ್ ಪುಲಾವ್ ನಂದು ಫೇವ್ರೆಟ್. ಓಕೆ. ನಂದು ಫೇವ್ರೆಟ್. ಸೊ ವೆಜಿಟೇಬಲ್ ಪುಲಾವ್ ಆಗಿರಲಿ, ಬಿಸಿಬೇಳೆ ಭಾತ್ ಆಗಿರಲಿ, ನನಗೂ ಇಲ್ಲ, ಐ ಲವ್ ಇಟ್. ನನಗೂ ಬೇಸಿಕಲಿ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ. ಸೊ ಹಾಗಾದರೆ ಇವತ್ತು ಮಧ್ಯಾಹ್ನ ಇಬ್ಬರು ಕೂತ್ಕೊಂಡು ಜಮ್ ಅಂತ ಊಟ ಮಾಡೋಣ. ಖಂಡಿತ. ಸ್ಟೀಮ್ ಬಿಟ್ಟಿದೆ ಅಲ್ಲ? ಆಗಿದೆ, ತೆಗಿಯೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಎಲ್ಲ ಒಂದೇ ಕಡೆ ಆಗಿರುತ್ತೆ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಇಟ್ಸ್ ಪರ್ಫೆಕ್ಟ್ಲಿ ಡನ್. ಅಂದರೆ ತಕ್ಷಣ ನಾವು ಓಪನ್ ಮಾಡಿದರೆ ಯಾವಾಗಲೂ ಸ್ವಲ್ಪ ವಾಟ್ರಿ ಇರುತ್ತೆ. ಹೌದು ಅಲ್ವಾ? ಸೊ ಯಾವಾಗಲೂ ಸ್ಟೀಮಲ್ಲಿ ಮಾಡಿದಂಥದ್ದು ಯಾವಾಗಲೂ ಅಷ್ಟೇ ಸ್ವಲ್ಪ ಹೊತ್ತು ಹಾರೋದಕ್ಕೆ ಹಾಗೆ ಬಿಡಬೇಕು. ಓಕೆ, ರೆಡಿ. ಓಕೆ, ಸರ್ವ್ ಮಾಡೋಣ. ರೆಡಿ. ಎಸ್, ಬಿಸಿ ಬಿಸಿ ವೆಜಿಟೇಬಲ್ ಪುಲಾವ್ ರೆಡಿ. ಮಳೆಯಲ್ಲಿ ಬಿಸಿ ಬಿಸಿ ಮಳೆಲಿ ಥರ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ತರಕಾರಿ ತಿಂದ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಒಳ್ಳೆ ಕಾಂಬಿನೇಷನ್ ಮಳೆಗೆ ಪಲಾವ್ ತಿನ್ನೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೌದು. ವಾವ್.
ಸೊ ಯಾರೆಲ್ಲ ಪುಲಾವ್ ಪ್ರಿಯರೋ ಅವ್ರಿಗಂತೂ ಅದೊಂದು ಘಮ ಬರ್ತಾ ಇರುವಾಗಲೇ ತಿಂದ್ಬಿಡೋಣ ಅನಿಸುತ್ತೆ. ಒಳ್ಳೆ ಅರೋಮ ಬರ್ತಾ ಇದೆ. ಸೂಪರ್ಬ್ ಆಗಿರ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ವೆಜಿಟೇಬಲ್ ಪುಲಾವ್ ತಯಾರಿಸುವ ವಿಧಾನ. ಮೊದಲು ತೆಂಗಿನ ತುರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಪುಲಾವ್ ಎಲೆಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಹೆಚ್ಚಿದ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ನಂತರ ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಬಳಿಕ 1 ಕಪ್ ಅಕ್ಕಿಗೆ 3 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 4 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ವೆಜ್ ಪುಲಾವ್ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿ ಪುಲಾವ್ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಯಾವುದು ಅಂತಲೇ ಕ್ಲೂ ಕೊಟ್ಟಿಲ್ಲ. ತಯಾರಿ ಮಾಡ್ಕೊಳ್ಳುವಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದು ಬಿಸಿ ಬಿಸಿಯಾದಂಥ ಪುಲಾವ್, ವೆಜಿಟೇಬಲ್ ಪುಲಾವ್ ರೆಡಿ ಆಯಿತು. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಇವಾಗ ನಾನು ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಮೇಡಮ್. ಬದನೆಕಾಯಿ ಪಲ್ಯ? ಹೌದು. ಬದನೆಕಾಯಿ ಎಣ್ಣೆಗಾಯನ ಹೇಗೆ? ಇಲ್ಲ, ಎಣ್ಗಾಯಿ ಎಲ್ಲ ಪಲ್ಯನೇ. ಇದು ಚಪಾತಿಗೆ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ತೋರಿಸಿ. ನಾನು ಯಾಕೆ ಕೇಳಿದೆ ಅಂದರೆ, ಈ ಭದ್ರಾವತಿ ಹಾಗೆ ಬಳ್ಳಾರಿ ಈ ಕಡೆ ಅಂತ ಹೇಳಿದ್ರೆ ಎಣ್ಣೆಗಾಯಿ ಜಾಸ್ತಿ ಮಾಡ್ತಾರೆ ಅಲ್ವಾ? ಹೌದು, ಹಾಗೆ. ಸೊ ಸರಿ, ಹಾಗಾದ್ರೆ ಬದನೆಕಾಯಿ ಪಲ್ಯವನ್ನ ಮಾಡ್ತಾ ಇದ್ದೀರಿ. ಹೌದು, ಸ್ಟಾರ್ಟ್ ಮಾಡೋಣ. ಓಕೆ. ಹೇಗೆ? ಮೊದಲು ಬಾಣಲೆ ಇಟ್ಕೊಳ್ಳೋಣ. ಆಯಿಲ್ ಹಾಕ್ಬೇಕು, ಎಣ್ಣೆ. ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಓಕೆ. ಎಣ್ಣೆ ಕಾಯ್ದು, ಎಣ್ಣೆ ಕಾದ ಕೂಡಲೇ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹಾಕ್ತೀನಿ. ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಅದಕ್ಕೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ ಎಲ್ಲ. ಓಕೆ. ಈಗ ಕರಿಬೇವು ಹಾಕೋತೀನಿ. ಈಗ ಆನಿಯನ್ ಹಾಕೋತೀನಿ. ಆನಿಯನ್ ಈಗ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇದು ಅನ್ನ ಸಾರು ಅದ್ರ ಜೊತೆಗೆ ಸೈಡ್ಗೂ ಚೆನ್ನಾಗಿರುತ್ತೆ, ಬರೀ ಇಷ್ಟಕ್ಕೆ ಈ ರೊಟ್ಟಿ ಇದಕ್ಕೇನೆ ಮಾತ್ರ? ಇಲ್ಲ ಮೇಡಮ್, ಬೇಕಾದ್ರೆ ರೈಸ್ಗೂ ಕೂಡ ಕಲಿಸ್ಕೋಬೋದು, ಚೆನ್ನಾಗಿರುತ್ತೆ. ಅದೇ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಪಾತಿ, ರೊಟ್ಟಿ ಆ ಥರದಕ್ಕೆ ಚೆನ್ನಾಗಿರುತ್ತೆ. ಇದು ಫ್ರೈ ಆಗ್ತಿರ್ಲಿ, ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಳೋಣ. ಯಶ್. ಈಗ ಜಾರಿಗೆ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ. ಸ್ವಲ್ಪ ಸಾಕಾಗ್ತದಾ? ಹಾಂ, ಸಾಕಾಗುತ್ತೆ. ಇದು 4-5 ಬೆಳ್ಳುಳ್ಳಿ, ಹಾಗೆ ಚಿಲ್ಲಿ ಪೌಡರ್ ಬೇಕು ಮ್ಯಾಮ್. ಸೊ ನಮ್ಮ ಕಿಚನಲ್ಲಿ ಎಲ್ಲವೂ ಹೆಲ್ದಿ. ಸೊ ಒಂದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆದರೆ ಇದು ಫ್ರೆಶ್ಲಿ ಪೌಂಡರ್ಡ್ ಪೌಡರ್ಸ್. ಇದು ಅರುಣಾ ಮಸಾಲದವರದು. ಸೊ 40 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸಾಲೆ ಅಂತ ಹೇಳಿದ್ರೆ ಅರುಣಾ ಮಸಾಲೆ. ಸಾಕಾ? ಹೌದು, ಸಾಕು ಮೇಡಮ್. ಈಗ ಇದು ಡ್ರೈ ಆಗಿ ಮಿಕ್ಸಿ ಮಾಡ್ಕೋಬೇಕು. ಡ್ರೈ? ನೀರೇನು ಹಾಕೋಣ. ಸೊ ಅದು ತರಿಯಾಗಿ ಇರಬೇಕಾ? ನುಣ್ಣಗಾಗಲಿ, ನೀರೇನು ಮೇಡಮ್.
ಸಾಕಲ್ಲ, ಒಳ್ಳೆ ನುಣ್ಣಗಾಗಿದೆ. ಈಗ ಆನಿಯನ್ ಫ್ರೈ ಆಗಿದೆ, ಬದನೆಕಾಯಿ ಹಾಕೊಳ್ಳೋಣ. ಮಗ ಇಲ್ಲೇ ಈಗ ಕಲಿತಾ ಇರೋದು, ಚಿಕ್ಕ ಹುಡುಗ ಅಂತ ಹೇಳಿದ್ರಿ. ಹೌದು ಮೇಡಮ್. ಮಗನಿಗೆ ಜಾಸ್ತಿ ಇಲ್ಲಿದ್ದು ಫುಡ್ ಇಷ್ಟ ಆಗುತ್ತಾ, ಈಚೆ ಭದ್ರಾವತಿ ಬಳ್ಳಾರಿ ಕಡೆದು? ಅವನಿಗೆಲ್ಲ ಬಳ್ಳಾರಿ ಸೈಡೇ ಇಷ್ಟ ಆಗತ್ತೆ ಮೇಡಮ್. ನನ್ನ ಹಸ್ಬೆಂಡಿಗಾಗಿರ್ಬೋದು, ನನ್ನ ಮಗಂಗಾಗಿರ್ಬೋದು, ಅಲ್ಲಿದೆ ಅವ್ರಿಗೆ ಇಷ್ಟ ಆಗೋದು. ಅಲ್ಲಿ ಏನು ಸ್ಪೆಷಲ್? ಅಲ್ಲಿ ಪಪ್ಪು ಮತ್ತೆ ಅಲ್ಲಿ ರಸಮ್ಮು ಆ ಥರದ್ದು ಇಷ್ಟಪಡ್ತಾನೆ. ಸೊ ಹಾಗಾಗಿ ನಾನು ಮದುವೆ ಆದ್ಮೇಲೆ ಕುಕ್ಕಿಂಗ್ ಕಲ್ತಿದ್ದು. ಸೊ ಆಲ್ಮೋಸ್ಟ್ ನಮ್ಮ ಅತ್ತೆ ಮಾಡೋ ಥರನೇ ಅಲ್ಲಿ ಶೈಲಿನ ನಾನು ಕಲ್ತಿರೋದು. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಕಲ್ತಿರೋದಲ್ಲ, ಮ್ಯಾರೇಜ್ ಬಿಫೋರ್ ಅಡುಗೆ ಏನು ಅಷ್ಟು ಬರ್ತಿರ್ಲಿಲ್ಲ. ಮದುವೆ ಆದ್ಮೇಲೆ ಕಲ್ತಿದ್ರಿಂದ ನನಗೂ ಸ್ವಲ್ಪ ಅಲ್ಲಿದೆ, ನನಗೂ ಜಾಸ್ತಿ ಡಿಶಸ್ ಮಾಡಕ್ಕೆ ಅಡುಗೆ ಕಲ್ತಿದ್ದ ಅತ್ತೆ? ಹೌದು, ಅಲ್ಲೋದ್ಮೇಲೆ ಕಲ್ತಿದ್ ಮೇಡಮ್. ಮದ್ವೆಗೆ ಮುಂಚೆ ಗೊತ್ತಿರತ್ತಲ್ಲ, ನಮ್ದೇ ಫ್ರೆಂಡ್ಸು, ಓಡಾಟ, ಕೆಲಸ, ಓದು ಅನ್ನೋದ್ರಲ್ಲೇ ಬ್ಯುಸಿ ಆಗಿರ್ತೀವಿ. ಮದ್ವೆ ಆದ್ಮೇಲೆ ಕಲಿಲೇಬೇಕಲ್ಲ, ಹಾಗೆ ಮಾಡಬೇಕು ಅಂದ್ರೆ ತನ್ನಷ್ಟಿಗೆ ಕಲಿಬೇಕು. ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಎಲ್ಲ ಕಲ್ತಿರೋದು ನಮ್ಮ ಅತ್ತೆಯಿಂದಾನೆ. ಈ ಪಲ್ಯ ಕೂಡ ನಮ್ಮ ಅತ್ತೆ ಮಾಡೋದ್ ನೋಡೇ ಕಲ್ತಿದ್ದು. ಪಲಾವ್ ಮಾಡೋದ್ ಕಲ್ತಿದ್ದು ಅಮ್ಮನಿಂದ, ಇದು ಮಾಡಿದ್ ಕಲ್ತಿದ್ದು ನಮ್ಮ ಅತ್ತೆಯಿಂದ. ಇಬ್ರಿಗೂ ಡೆಡಿಕೇಶನ್ ಆಗ ನಿಜವಾಗ್ಲೂ. ಇಬ್ರಿಗೂ ಬೇಜಾರು ಬೇಡ ಅಲ್ವಾ? ಹೌದು, ಅದು ಅಮ್ಮ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ, ಇದು ನಮ್ಮ ಅತ್ತೆ ಮಾಡಾತಾರ. ಇದು ಸ್ವಲ್ಪ ಕ್ಲೋಸ್ ಮಾಡ್ಬಿಡೋಣ, ಬೇಗ ಬೇಯತ್ತವ. ನೀರು ಏನು ಹಾಕೊಳ್ಳಂಗಿಲ್ಲ? ಏನು ಬೇಡ, ಸ್ಲೋ ಮಾಡಿ ಸ್ವಲ್ಪ. ಅವ್ರು ತುಂಬ ವೆರೈಟೀಸ್ ಚಟ್ನಿಗಳು, ಪಲ್ಯಗಳು ತುಂಬ ಮಾಡ್ತಾರೆ ಅವರು. ಅವರಿಂದನೇ ತುಂಬ ಕಲ್ತಿರೋದು ನಾನು. ಇದು ಪಪ್ಪು ಅಂದರೆ ಯಾವ ಟೈಪು? ಅದು ಅನ್ನಕ್ಕೆಲ್ಲ ಕಲಿಸ್ಕೊಳತ್ತರ, ಬೇಳೆ ಮತ್ತು ಸೊಪ್ಪು. ಗ್ರೇವಿಯಾ ಹೇಗೆ? ಗ್ರೇವಿ ಮೇಡಮ್, ಸಾಂಬಾರ್ ಥರ ಸ್ವಲ್ಪ ತಿಕ್ಕಾಗಿರುತ್ತೆ. ಆದರೆ ಸಾಂಬಾರನ್ನ ಪಪ್ಪು ಅಂತ ಹೇಳ್ತಾರೆ. ರಸಮ್ ಅಂದರೆ ತುಂಬ ಲಿಕ್ವಿಡ್ ಇರುತ್ತೆ, ಪಪ್ಪು ಅಂದರೆ ಅನ್ನ ಕಲಿಸ್ಕೊಳದೆ, ಆದರೆ ಸ್ವಲ್ಪ ತಿಕ್ಕಾಗಿರುತ್ತೆ, ಗಟ್ಟಿ ಮಾಡ್ತಾರೆ. ಬೇಳೆ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ ಅಂತ. ಮಧ್ಯ ಮಧ್ಯ ಕಲಿಸ್ಕೊಳ್ತಾರಣ. ಓಕೆ, ಅದೇ ಎಣ್ಣೆಯಲ್ಲೇ ಅದು ಫ್ರೈ ಆಗ್ಬೇಕು. ಹೌದು. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯಲ್ವಾ? ಉಪ್ಪು ಹಾಕೋಬೋದು, ಸ್ವಲ್ಪ ಹಾಕ್ಬೋದು. ಬೆಂದಿದೆ, ಈಗ ಮಸಾಲೆ ಹಾಕೊಳ್ಳೋಣ. ಮಸಾಲೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿದು, ತೆಂಗಿನಕಾಯಿ ಹಾಕಿರ್ತೀವಲ್ಲ, ಅದ್ರ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ಬೇರೆ ಏನು ಮಸಾಲೆ ಇಲ್ಲ, ಬರೀ ಚಿಲ್ಲಿ ಪೌಡ್ರ್ ಮತ್ತು ಬೆಳ್ಳುಳ್ಳಿದೇ ಇದು ಮಸಾಲೆ ಬರುತ್ತೆ? ಹೌದು, ಅಷ್ಟೇ ಮೇಡಮ್. ನಮಗೆ ಚಿಲ್ಲಿ ಪೌಡರ್ ಇಷ್ಟ ಇಲ್ಲ ಅಂದ್ರೆ ನೀವು ಚಿಲ್ಲಿ ಕೂಡ ಹಾಕೋಬಹುದು, ಅದೇ ಬೇರೆ ಟೇಸ್ಟ್ ಬರುತ್ತೆ. ಚಿಲ್ಲಿ ಪೌಡರ್ ಅದನ್ನ ಹಾಕೊಳ್ಳುವಾಗ್ಲೂ ನೀವು ರುಬ್ಕೊಂಡು ಹಾಕೊಳ್ಳೋದು? ಹೌದು, ಕಾಯಿ ಜೊತೆಗೆ ಚಿಲ್ಲಿ ಪೌಡರ್ ಹಾಕೋ ಬದಲು ಗ್ರೀನ್ ಚಿಲ್ಲಿಸ್ ಹಾಕಿ ಮಿಕ್ಸಿ ಮಾಡಿ ಸೇಮೇ, ಆದ್ರೆ ಟೇಸ್ಟ್ ಚೇಂಜ್ ಬರುತ್ತೆ. 2 ಮಿನಿಟ್ಸ್ ಫ್ರೈ ಆಗಲಿ. ಸೊ ಒಂದು ಕಡೆ ಇದನ್ನ ಹಾಗೆ ಸಿಮ್ಮಲ್ಲಿ ಇಟ್ಟು ಬೇಯಲಿಕ್ಕೆ ಬಿಟ್ರೆ ಬಾಕಿ ಕೆಲಸ ಎಲ್ಲ ಮಾಡ್ಕೊಂಡು ಬರ್ಬೋದು. ಈಗ ರೆಡಿ ಆಗಿದೆ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ರೆಡಿ. ನೀವು ರೆಡ್ ಬದನೆಕಾಯಿ ಹಾಕಿದ್ರಲ್ಲ, ರೆಡಿಯಾ? ರೆಡಿ, ಆಫ್ ಮಾಡಿ. ಸೊ ಇದೇ ರೀತಿ ಹಸಿರು ಬದನೆಕಾಯಿ ಕೂಡ ಹಾಕಿ ಮಾಡ್ಬೋದಾ? ಇಲ್ಲ, ಅದಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ರೆಡ್ ಚೆನ್ನಾಗಿ ಬರುತ್ತೆ. ಹೌದು, ಅದರಲ್ಲಿ ವಾಂಗಿಬಾತ್ ಎಲ್ಲ ಮಾಡ್ಬೋದು, ಅದು ಪಲ್ಯ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ರೆಡ್ ತುಂಬಾ ಮ್ಯಾಶಿ ಆಗೋಗುತ್ತೆ. ಹೌದು, ಇದು ಪಲ್ಯಕ್ಕೆಲ್ಲ ಇದೆ ಚೆನ್ನಾಗಿ. ಹೆಣ್ಗಾಯಿ ಮಾಡಕ್ಕೆ, ಈ ತರ ಪಲ್ಯ ಮಾಡಕ್ಕೆಲ್ಲ ಈ ಬದನೆಕಾಯಿ ಚೆನ್ನಾಗಿ. ಈಗ ಬದನೆಕಾಯಿ ಪಲ್ಯ ರೆಡಿ ಇದೆ.
ಥ್ಯಾಂಕ್ ಯು ಸೋ ಮಚ್. ಬದನೆಕಾಯಿ ಪಲ್ಯ ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಬಳ್ಳಾರಿ ಸ್ಟೈಲಲ್ಲಿ ಮಾಡಿರುವಂಥ ಬದನೆಕಾಯಿ ಪಲ್ಯ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬದನೆಕಾಯಿ ಪಲ್ಯ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ನಂತರ ಹೆಚ್ಚಿದ ಬದನೆಕಾಯನ್ನು ಸೇರಿಸಿ ಹುರಿದು ಬೇಯಿಸಿ. ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ, ಬೆಳ್ಳುಳ್ಳಿ ಹಾಗೂ ಮೆಣಸಿನ ಪುಡಿ ಹಾಕಿ ರುಬ್ಬಿದ ಮಸಾಲೆ ಸೇರಿಸಿ ಮಗುಚುತ್ತ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ ಬದನೆಕಾಯಿ ಪಲ್ಯ. ಎಸ್ ಮೇಡಮ್, ಫಸ್ಟ್ ಈಗ ಯಾವುದು ಟೇಸ್ಟ್ ನೋಡೋಣ? ನಿಮಗೆ ಪಲಾವ್ ಇಷ್ಟ ಅಲ್ಲ, ಪಲಾವೇ ಟೇಸ್ಟ್ ನೋಡೋಣ ಬನ್ನಿ. ಸರಿ, ನಿಮ್ಮ ಫೇವ್ರೇಟ್ ತಗೊಳ್ಳಿ. ಆ್ಯಕ್ಚುಲಿ ಪುಲಾವೆಲ್ಲ ಇದ್ದರೆ ತಗೊಳ್ಳಿ. ನಾನು 3 ಹೊತ್ತು ತಿಂತೀನಿ ಇದನ್ನು. ಇದು ಬಿಸಿಬೇಳೆ ಭಾತ್ ಇದೆಲ್ಲ ಇದ್ದರೆ 3 ಹೊತ್ತು ಇದ್ರೂ ಕೂಡ ನನಗೆ ಸೈ. ಈಗ ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಯೂಶ್ವಲಿ ಇಂಥದಕ್ಕೆಲ್ಲ ಬಟಾಣಿ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಹೇಳಿದ್ನಲ್ಲ, ಅದು ಬರೀ ಅದೊಂದು ಹಾಕೊಂಡು ಕೂಡ ಮಾಡ್ಬೋದು, ಸೇಮ್ ಮಸಾಲಾಗೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಇದೆಲ್ಲ ಹಾಕಿ ಒಂಥರ ಮಾಡ್ತೀವಿ, ಅದೇನೋ ಒಂದು ಟೇಸ್ಟ್ ಡಿಫರ್. ಅರೋಮಾ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಥ್ಯಾಂಕ್ ಯು. ಸೊ ತಗೊಳ್ಳಿ. ಸೊ ಎಣ್ಣೆಗಾಯಿ ಅಲ್ಲ, ಬದನೆಕಾಯಿ ಪಲ್ಯ. ಸೊ ನೋಡೋಣ, ಡ್ರೈ ಇದೆ ಹಾಗಾಗಿ ತಗೊಳ್ಬೋದು. ಈ ಥರ ಮಾಡಿಕೊಟ್ರೆ ತಿನ್ಬೋದು. ಡ್ರೈ ಆಗಿ ಈ ಥರ ಹೋಳಾಗಿದ್ರೆ ಒಂಥರ ಇದು ಆಲೂಗಡ್ಡೆ ಪಲ್ಯ ಎಲ್ಲ ತಿಂದಾಗೆ ಸೇಮ್ ಬರುತ್ತೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ನೀವು ಆ ಉಪ್ಪು ಹಾಕಿದ್ರಿ, ಉಪ್ಪು ಹಾಕುವಾಗ ಒಂದು ಚೂರು ಕೂಡ ನೀವು ಟೇಸ್ಟ್ ನೋಡಿಲ್ಲ, ಬಟ್ ಪರ್ಫೆಕ್ಟ್ ಬ್ಯಾಲೆನ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ ಎರಡರಲ್ಲೂ ಕೂಡ ಉಪ್ಪು ಹೆಚ್ಚಿಗೆ ಕಮ್ಮಿ ಅಂತ ಏನೂ ಇಲ್ಲ, ಎರಡೂ ಕೂಡ ಅಷ್ಟು ಬ್ಯಾಲೆನ್ಸ್ ಆಗಿದೆ. ವೆರಿ ಐ ಆಮ್ ಇಂಪ್ರೆಸ್ಡ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ನಿಮ್ಮ ಕೈ ರುಚಿ, ಆ್ಯಕ್ಚುಲಿ ವೆರಿ ಟೇಸ್ಟಿ. ಥ್ಯಾಂಕ್ ಯು. ಅಸ್ಸಾಂ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ನಮಗೆ ಹೇಳಿಕೊಟ್ರಿ. ಸೊ ವೆರಿ ಈಸಿ, ಮಾಡೋ ವಿಧಾನ ನೋಡ್ತಾ ಇದ್ದರೆ ತುಂಬ ಇಷ್ಟು ಸುಲಭವಾಗಿದೆ ಅಡುಗೆ, ಯಾರು ಕೂಡ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅದನ್ನು ಹೇಳ್ಕೊಟ್ರಿ. ತುಂಬ ಇಷ್ಟ ಆಯಿತು, ಒಳ್ಳೆ ಕೈ ರುಚಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಕುಚ್ಚಲಕ್ಕಿಯಿಂದ ಏನಾದರೂ ಟ್ರೈ ಮಾಡಿ ನೋಡಿ, ಇಲ್ಲಿ ನಮ್ಮ ಕೋಸ್ಟಲ್ ಬೆಲ್ಟಿಗೆ ಬೇಕಾದ್ದು ಕುಚ್ಚಲಕ್ಕಿ. ಓಕೆ. ಹಾಗೇನೆ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾವು ಆಪರ್ಚುನಿಟಿ ಪದೇ ಕೊಡ್ತೀವಿ, ಆಗಾಗ ಒಂದು ನಿಮ್ಮ ಕೈ ರುಚಿಯನ್ನು ನಮ್ಗೆ ತೋರಿಸ್ತಾ. ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಹಾ, ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಪುಲಾವ್ ರೆಡಿಯಾಗಿದೆ, ಒಳ್ಳೆ ಅರೋಮ್ಯಾಟಿಕ್. ಸೊ ನಾನು ಹೇಳ್ತಾ ಇರುವಾಗಲೇ ನೀವು ಅಂದ್ಕೊಳ್ಬೋದು ಅಷ್ಟು ಟೇಸ್ಟಿ ಆಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.